ನೋಡಿ ಅವನಿಗೆ ಗಟ್ಟಿ ನಿದ್ರೆ, ಇನ್ನು ಅವನನ್ನು ಎಬ್ಬಿಸಬೇಕು. ಇದು ಕಾಪು ಬೀಚಿಯ ಎಂಟ್ರೆನ್ಸ್. ನೀವು ನೋಡಿ ಆರು ಪೂರ ಆರೆಂಜ್ ಚಂಡಿ ಅಂತೆ ಬಾವೆ ಹೆಲೋ ವ್ಯೂವರ್ಸ್, ಕರುನಾಡ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ನಾವಿವತ್ತು ಕಾಪು ಬೀಚಿಗೆ ಬಂದಿದ್ದೇವೆ ಫ್ಯಾಮಿಲಿಯೊಟ್ಟಿಗೆ. ದಕ್ಷ ಮಲಗಿದ್ದಾನೆ ನೋಡಿ, ಅವನಿಗೆ ಗಟ್ಟಿ ನಿದ್ರೆ, ಇನ್ನು ಅವನನ್ನು ಎಬ್ಬಿಸಬೇಕು. ಒಳಗಡೆ ಹೋದ ನಂತರ ಎಬ್ಬಿಸಬೇಕು. ಈಗ ಸ್ವಲ್ಪ ಮಲಗಲಿ. ಕಾರ್ ಪಾರ್ಕಿಂಗಲ್ಲಿ ಕಾರ್ ಇಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಲಿಕ್ಕೆ ಬೀಚ್ ಒಳಗಡೆ ಹೋಗ್ಬೇಕು. ಆನಂತರ ಇಲ್ಲಿ ನೋಡಿ ಅಂತ ಎಲ್ಲ ಕಡೆ ಆಚೆ ಈಚೆ ಸಂತೆ ಒಳಗಡೆ ಹೋಗುವಾಗ ನಮ್ಗೆ ಏನು ಬೇಕಾದರೂ ಇಲ್ಲಿ ಸಿಗ್ತದೆ. ಫುಡ್ ಐಟಮ್ಸ್ ಆಗಲಿ ಮತ್ತು ಮಕ್ಕಳಿಗೆಲ್ಲ ಆಟದ ಸಾಮಾನು ಆಗಲಿ ಎಲ್ಲ ಕೂಡ ಇಲ್ಲಿ ಉಂಟು. ತುಂಬ ಒಳ್ಳೆ ಪ್ಲೇಸ್ ಕೂಡ. ಹ್ಯಾಟ್ ಕೂಡ ಬಾಲಿಗೆ ಬಾಡಿಗೆ ಬಾಡಿಗೆ ಬೀಚ್ ಕೂಡ ಪಾಡ್ವೆ. ಇದು ಕಾಪು ಬೀಚಿಯ ಎಂಟ್ರೆನ್ಸ್. ನೀವು ನೋಡ್ತಿದ್ದೀರಲ್ಲ, ಇದು ಒಳಗಡೆ ಹೋಗುವಾಗ ಇದು ಸಿಗ್ತದೆ ಫಸ್ಟ್. ಆರು ಪೂರ ಆರೆಂಜ್ ಚಂಡಿ ಅಂತೆ ಬಾವೆ ಲೈಟ್ ಹೌಸ್, ಕಾಪು ಲೈಟ್ ಹೌಸ್. ಚೈತ್ರ 10 ರೂಪಾಯಿ ಮಾಮು ಆತ ಕುಲ್ದೀನಿ 10 ರೂಪಾಯಿ ಅಲ್ಲ ಕುಲ್ಲುಗನ ಪೇ ಆ್ಯಂಡ್ ಯೂಸ್ ನಮ್ಮ ಕಲ್ಲಡ್ ಕುಲ್ಲೋಡಲ್ಲ ಬರೀತೀನಿ. ಅದು ಅಚ್ಚು ನೈಟ್ ಕುಲ್ಲಾಗ ಅಚ್ಚು ನೈಟ್ ಕುಲ್ಲ ಲಕ್ಕೊಡುತ್ತೆ ಬೋಟಿಂಗ್ ఉండదు మీరు ದಚ್ಚುನ ಎಬ್ಬಿಸ್ಲಿಕ್ಕೆ ನಾವು ತುಂಬ ಟ್ರೈ ಮಾಡ್ತಿದ್ದೇವೆ, ಅವನಿಗೆ ತಿಳ್ತಾನೆ ಇಲ್ಲ.
ಅಣ್ಣ ಕೈ ಬತ್ತು ನೀರು ಬಂದ ಇಲ್ಲಿ ಇವರದ್ದು ಫೋಟೋ ಶೂಟ್ ಆಗ್ತಾ ಉಂಟು. ಫೋಟೋ ತೆಗೆದಿದ್ದಾರೆ ಎಲ್ಲರೂ. ದಚ್ಚು ಅಂತಿದ್ದೀವಿ. ಇಲ್ಲಿ ಗಾಳಿಪಟ ಹಾರಾಡಿಸ್ತಿದ್ದಾರೆ. ತುಂಬ ಜನ ಹಾರಾಡಿಸ್ತಿದ್ದಾರೆ ಇಲ್ಲಿ ಗಾಳಿಪಟ. ಇಲ್ಲಿ ಬೋಟ್ ರೈಡ್ ಕೂಡ ಉಂಟು. ಒಂದು ಫ್ಯಾಮಿಲಿಗೆ 200 ರುಪೀಸ್. ಕರ್ಕೊಂಡು ಹೋಗಿ ಕರ್ಕೊಂಡು ಬಂದುಬಿಡ್ತಾರೆ. ಸ್ಟಿಕ್ ಇದೆ ಇದು ಕಾಪು ಲೈಟ್ ಹೌಸ್. ಇದರ ಮೇಲ್ಗಡೆ ಸಹ ಹೋಗ್ಲಿಕ್ಕೆ ಉಂಟು, ಹೋಗುವವರು ಹೋಗ್ಬೋದು. ಇಲ್ಲಿ ಉಂಟಲ್ಲ ಲೈಟ್ ಹೌಸ್ ಉಂಟು. ಸೊ ನಾವೀಗ ಅಲ್ಲಿಗೆ ಹೋಗ್ತಿದ್ದೇವೆ. ಮೇಲ್ಗಡೆ ಬೇಕಾದರೂ ಹೋಗ್ಬೋದು, ಅಂದರೆ ತುಂಬ ಸ್ಟೆಪ್ ಇದ್ದ ಕಾರಣ ನಾವು ಹೋಗ್ತಿಲ್ಲ ಮೇಲ್ಗಡೆ. ಇಲ್ಲಿಗೆ ಲೈಟ್ ಹೌಸ್ ಎಷ್ಟು ಟಿಕೆಟ್ ಅಂತ ಗೊತ್ತಿಲ್ಲ, ಅಂದರೆ 15 ರುಪೀಸ 20 ರುಪೀಸ್ ಏನೋ ಇರಬೇಕು. ನಾವು ಮುಂಚೆ ಹೋಗ್ತಿದ್ವಿ, ಈಗ ಹೋಗುದಿಲ್ಲ, ಇವರಿಗೆಲ್ಲ ಆಗೋದಿಲ್ಲ ನಡಿಲಿಕ್ಕೆ ಸ್ಟೆಪ್. ಅದಕ್ಕೋಸ್ಕರ ನಾವು ಇಲ್ಲಿಂದನೇ ನೋಡಿ ಸುಧಾ ನೀರು, ಒಂದು ಸುಧಾ ನೀರು, ಅವು ಸಮುದ್ರ, ಒಂದು ಎಡ್ಡೆ ಉಂಟು. ಉಲ್ಪುಣೆ ಜನಕ್ಕೂ ಜಾಸ್ತಿ ಹೋಗ್ಬಂದು ನೀರು ತುಳ ಇಲ್ಲಿ ಹಾಕಿದ್ದಾರೆ ನೋಡಿ ಅಂತೆ. ಇಂಡಿಯನ್ ಸಿಟಿಸನ್ಗೆ 10 ರುಪೀಸ್ ಅಂತೆ.
ಕೆರಂಜಿ ಅದನ್ನ ನೀರು ಖಾಲಿ ಆಯ್ತು ನಾವು ನೀರಂತ ಪಪ್ಪಾಯ ಬಿಡ್ಬೋದು ಬಿಡು ஆமாம் இங்கே தான் வந்து எடுத்து ஆமாம் ತಿರ್ಕೊಂಡು ಹೋಗ್ತಾ ವರ್ಷ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.